ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಮುಂಬೈ ನಾಲಸೋಪಾರ ಶ್ರೀ ಶನೈಶ್ಚರ ದೇವರ ಅಷ್ಟಬಂಧ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದಲ್ಲಿ ಶ್ರೀ ಕ್ಷೇತ್ರದ ಒಡಿಯೂರಿನ ಗುರುದೇವಾನಂದ ಸ್ವಾಮೀಜಿ ಆಶೀರ್ವಚನ ನೀಡುತ್ತಾ ಶನಿದೇವರ ಮೇಲೆ ಭಕ್ತಿಯನ್ನಿರಿಸಿಕೊಂಡವರಿಗೆ ಭಯವಿದ್ದಾಗ ಶನಿದೇವರು ಅಭಯ ನೀಡುತ್ತಾರೆ ಎಂದರು. ಮುಖ್ಯ ಅತಿಥಿಗಳಾಗಿ ಜರಿಮರಿ ಉಮಾಮಹೇಶ್ವರಿ ಕ್ಷೇತ್ರದ ಪ್ರಧಾನ ಅರ್ಚಕ ಎಸ್ಎನ್ ಉಡುಪ ಉಪಸ್ಥಿತರಿದ್ದರು. ವೇದಿಕೆಯಲ್ಲಿ ಉದ್ಯಮಿ ಅಶೋಕ್ ಕೋಟ್ಯಾನ್, ಗುರುದೇವ ಸೇವಾ ಬಳಗ ಮಹಾರಾಷ್ಟ್ರ ಘಟಕದ ಪದಾಧಿಕಾರಿಗಳಾದ ಚಂದ್ರಹಾಸ್ ರೈ ಬುಳ್ನಾಡುಗುತ್ತು, ದಿವಾಕರ್ ಶೆಟ್ಟಿ ಕುರ್ಲಾ, ಪೇಟೆಮನೆ ಪ್ರಕಾಶ್ ಶೆಟ್ಟಿ, ಬ್ರಹ್ಮಕಲಶೋತ್ಸವ ಸಮಿತಿಯ ಗೌರವಾಧ್ಯಕ್ಷರುಗಳಾದ ಐಕಳ ಹರೀಶ್ ಶೆಟ್ಟಿ, ಕರ್ನಿರೆ ವಿಶ್ವನಾಥ್ ಶೆಟ್ಟಿ, ಅಧ್ಯಕ್ಷ ವಿರಾರ್ ಶಂಕರ್ ಶೆಟ್ಟಿ, ಉಪಾಧ್ಯಕ್ಷರುಗಳಾದ ಪಾಂಡು ಎಲ್ ಶೆಟ್ಟಿ, ಹರೀಶ್ ಶೆಟ್ಟಿ ಗುರ್ಮೆ, ಶಶಿಧರ್ ಕೆ ಶೆಟ್ಟಿ, ರಮೇಶ್ ಕೊಠಾರಿ, ಶ್ರೀಧರ್ ಪೂಜಾರಿ, ನಂದಕುಮಾರ್ ಕುಂಬ್ಳೆ, ಕಾರ್ಯದರ್ಶಿ ವಸಂತ್ ವಿ ಶೆಟ್ಟಿ, ಸಹ ಕಾರ್ಯದರ್ಶಿ ಸತೀಶ್ ಎ ಶೆಟ್ಟಿ, ಕೋಶಾಧಿಕಾರಿ ಸುಂದರ್ ಎ ಬೆಳ್ಚಡ, ಸಹ ಕೋಶಾಧಿಕಾರಿ ಲಯನ್ ಕೃಷ್ಣಯ್ಯ ಹೆಗಡೆ, ಸಮಿತಿಯ ಅಧ್ಯಕ್ಷ ವರದರಾಜ್ ಶೆಟ್ಟಿ, ಸಲಹಾ ಸಮಿತಿ ಅಧ್ಯಕ್ಷ ಶಂಕರ್ ಆಳ್ವ, ಸ್ವಾಗತ ಸಮಿತಿ ಕಾರ್ಯಾಧ್ಯಕ್ಷ ಜಗನ್ನಾಥ್ ಎನ್ ರೈ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಪೂಜಾ ಸಮಿತಿಯ ಹಿರಿಯ ಸದಸ್ಯರನ್ನ, ಸಕ್ರಿಯ ಕಾರ್ಯಕರ್ತರನ್ನ ಮತ್ತು ವಸಾಯಿ ಉಷಾ ಶ್ರೀಧರ್ ಶೆಟ್ಟಿ ಕರ್ನಿರೆ ಅವರನ್ನ ಗೌರವಿಸಲಾಯಿತು. ಸಾಂಸ್ಕೃತಿಕ ಸಮಿತಿಯ ಕಾರ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿ ಕಣಂಜಾರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಭಕ್ತಿ ರಸಮಂಜರಿ ಕಾರ್ಯಕ್ರಮ, ಕೇರಪಿಟ್ಟು ವಿಶ್ವನಾಥ್ ಭಟ್ ಅವರ ಹರಿಕತೆ ನಡೆಯಿತು. ಶ್ರೀ ಕ್ಷೇತ್ರದಲ್ಲಿ ಕೆಯ್ಯೂರು ನಂದಕುಮಾರ್ ತಂತ್ರಿ ಅವರ ಪೌರೋಹಿತ್ಯದಲ್ಲಿ ಧಾರ್ಮಿಕ ಕಾರ್ಯಕ್ರಮ ನಡೆಯಿತು.
ಶಾರದೆ ದಯೆ ತೋರಿದೆ ಶಾರದೆ ದಯೆ ತೋರಿದೆ ನಿನ್ನ ಕರುಣೆಯ ಕಡಲಲ್ಲಿ ಮುತ್ತಾಡಿ ಮುತ್ತಾಡಿ ರಜತ ಕಲಶ ಸೇವೆ ಅಂಚನೆ ತಾಮ್ರ ಕಲಶ ಸೇವೆ ಅಂಚನೆ ವಿಧ ವಿಧವಾದ ಸೇವೆಯಲ್ಲಿ ನಮ್ಮ ಗೀತ ಆ ಸೇವಾ ವಿವರಣು ಸೇವಾ ಕೌಂಟರ್ ಪಡೆಯೊಂದು ದೇವರಿಗೆ ಆನೆ ಮೋನೆದ ಸ್ವಾಮಿಯೇ ಸಿರಿಪಾದ ಸುಗಿತೊನುವೆ ಏನಿಗುಲ ಎಡ್ಡೆಂತಿನೇನು ಕೊರುಲೆಂದು ನಟ್ಟೊನುವೆ ಓ ಆನೆ ಮೋನೆದ ಸ್ವಾಮಿಯೇ ಸಿರಿಪಾದ ಸುಗಿತೊನುವೆ ದುಂಬು ಪೂಜೆನ ಕೈಕೊನುನ ಗಣದುಳ್ಳಯೇ ಮಲ್ಲಯೇ ನಂಬಿನ ಕ್ಲೆಗು ಇಂಬು ಕೊರ್ಪಿನ ಮಲ್ಲ ಮಹಿಮೇದ ಕರ್ತಯೇ ಉಂಡೆ ಹೋಳಿಗೆ ಅಪ್ಪಗಾರಿಗೆ ಬಜಿಲು ತಾರಗೆ ಕರಂಬುನು ಉಂಡೆ ಹೋಳಿಗೆ ಅಪ್ಪಗಾರಿಗೆ ಬಜಿಲು ತಾರಗೆ ಕರಂಬುನು ಪುಂಡಿ ಪುಂಡಿಡು ಪತ್ತು ಚಬಿ ಪುನ ಬಾಲೆ ಮನಸದ ಪುರ್ಲುನು ಏನಿಗುಲ ಎಡ್ಡೆಂತಿನೇನು ಕೊರುಲಂದು ನಟ್ಟೊನುವೆ ಓ ಆನೆ ಮೋನೆದ ಸ್ವಾಮಿಯೇ ಸಿರಿಪಾದ ಸುಗಿತೊನುವೆ ಪೌರಮಲ್ದ ಅರೇನೆ ಬುಳ್ಳಿದ ರಥೊಟ್ಟು ವಿರಾರಡು ಜನ ಬುಳ್ಳಿದ ರಥ ಬರುತ್ತಾನೆ ಆ ಬುಳ್ಳಿದ ರಥೊಟ್ಟು ಅರೇನೆ ಮೆರವಣಿಗೆ ಬಂದದ್ದು ನಮ್ಮ ಗುರುದೇವ ಸ್ವಾಮೀಜಿ ಇಡೀ ನಮ್ಮ ಹೊಸೈಡ್ ಅಲಂಕೃತ ಅದೇರು ಅಂಜಿನ ಸ್ವಾಮಿ ನಮ್ಮೊಟ್ಟು ಇಲ್ಲಿ ಬಂದಾಗ ನನಗೆ ನಿಜವಾದ ಬಾರಿ ಸಂತೋಷ ಅಂಜನೆ ಯಾರು ಪನ್ಬಿನ ಗಂಟೆ ಗೋಡೆ ನಮ್ಮ ಪಕ್ಕಲಿರ ಜಯಂತ್ ಪಕ್ಕಲಿರ ಪಂಡರು ಗುರುದೇವನ ಸ್ವಾಮೀಜಿ ಇಡ ಬೈದಿನಾರು ಅವರ ಬಂದ ತೆರಿಗೆ ಈ ನಾಲಸಪೋಡು ಬಾರಿ ಮಲ್ಲ ಪುಣ್ಯ ಕ್ಷೇತ್ರ ಆಪಿನ ಜಾಗಕೊಂಡು ಬಂದದು ಅಂಜನೆ ಇನ್ನು ಆ ಕ್ಷೇತ್ರಗೂ ಆರು ಆ ದಿವ್ಯ ಪಾದನ ಇದು ಆ ನಿಜವಾದ ಕ್ಷೇತ್ರ ಒಂದು ಪುಣ್ಯ ಕ್ಷೇತ್ರ ಸಾಧ್ಯ ಉಂಟು ಅಂಜನೆ ಹೆಂಗಲ್ಲ ಈ ಓರ್ಪದಿಂದ ಸಮಾರಂಭ ಈ ಸಮಾರಂಭ ಹೆಂಗಲ್ಲ ಪೊರ್ಲುಡು ಯಶಸ್ವಿ ರೂಪಡು ದಾಲ ಒಂದು ಅಡಚಣದಂತೆ ನಡಪಡು ಬಂದು ಗುರು ದೇವರ ಸ್ವಾಮಿ ವಿನಂತಿ ಮಾಡ್ಬೋದು ಆಶೀರ್ವಾದ ಮಾತ್ರ ಆಶೀರ್ವಾದ ಮಾಡ್ಕೊಡಿ
ಸಂದರ್ಭಡು ರಡ್ಡು ಪಾತೆರ ಏನು ಬಣ್ಣಗ ಭಜನೆದ ಅಜನೆ ಹೊಂದಿತ್ತಂడి ಬಾರಿ ಪುರ್ಲ ಕಂಠದ ಭಜನೆದ ಅಜನೆ ಹೊಂದಿತ್ತಂడి ಅಜನೆ ನಿರಂತರವಾದಲ ಪ್ರತಿ ಇಲ್ಲಡ್ಲ ಅಜನೆ ಆವಡು ಭಜನೆದ ಆಯ್ತು ಒಟ್ಟೊಟ್ಟಿಗೆ ನಮ್ಮ ಉಡಲ್ದಲ್ಲ ನಿತ್ಯಲ ಭಜನೆದ ಅಜನೆ ಅವೊಂದು ಪೋಡು ಓಳು ಭಜನೆದ ಅಜನೆ ಆಪುಡ ಅಲ್ಪ ಪರಿಶುದ್ಧತೆ ಉಂಡು ಒಂದರ್ಥ ಅಕ್ಲ ಉಡಲ್ಲ ಪರಿಶುದ್ಧ ಆದುಂಡು ಒಂದರ್ಥ ಈ ಬಾಗೋಡು ಬೊಳ್ಳಿದ ಗೆರೆ ಎಪ್ಪನೋ ಊರ್ದು ಆತಂಡೆ ನೆಗತದ ಆತಂಡೆ ಬಂಗಾರದ ಗೆರೆಲ್ಲ ನೆಗತದಂಡೆ ಇತ್ತೆ ನೆಗಪಿಂಚಿ ವಜ್ರದ ಗೆರೆ ಮೂಡ ಏನಂಚಲ ನಿಕ್ಲಿಗೆ ಮಾತರಿಗಳೇ ನಾನು ಎಡ್ಡೆಪ್ಪಳು ಬೈಕೊಂಡಿಲ್ಲ ನೆನದಾನೆ ಒಂತೆ ಸಂದರ್ಭ ದುಮ್ಮು ದುಮ್ಮು ಪೋದಾನಾಗ ಶತಮಾನೋತ್ಸವದ ಪೊರ್ಲ ಕಂಠದ ಲೇಸು ನಡತ್ತು ಬರಡಂದಲ ಯಾನು ದೇವೇರಡ ಪ್ರಾರ್ಥನೆ ಮಂತ್ರೆ ರಥ ಪಂಡ ಕೂಡಿರುವುದು ಒಂದರ್ಥ ಎಂಚಿನ ಬೊಲ್ಪುಡ್ದು ಭಾರತ ಸೇರಿದಂದಿಕೆಂಡ ಆಧ್ಯಾತ್ಮದ ಬೆಳಕಿಂದ ಕೂಡಿದೆ ಎಂದು ಪಂಡೇರಿ ಅಂಚದವು ಭಾರತ ಆತನು ಇನ್ನು ಪನ್ಪೇರಿ ವಿಶ್ವದ ಮಾತ ಜನಕ್ಲ ನಿಲ್ಕದ ದಾಯೆ ಭಾರತಗೂ ತೂಪೇರೊಂದಿಕೆಂಡ ಶಾಂತಿ ನೆಮ್ಮದಿದ ಬದುಕು ಭಾರತೋಡುಂಡು ಅವು ಎಂಚ ಅಂದು ನಡೊಂದುಳ್ಳೇರು ಅವು ಉಂಡವು ಭಾರತೋಡೇ ಉಂಡು ಬೇತೆಲ್ಲ ನಾಂಡ ತಿಕ್ಕಂದು ಈಗ ಪನ್ಪೇರೆ ಅದಿ ಆತ್ಮ ಅದಿ ಭೂತ ಅಂದು ರಡ್ಡು ಮರಗಿಲುಂಟು ಅಧಿಭೂತ ಅಂತ ಪಂಡ ನಂಗೆ ಗೊತ್ತಾವು ಪಂಚೇಂದ್ರಿಯಗಳಿಗೆ ಸಂಬಂಧಪಟ್ಟಂಚಿನ ಪಂಚಭೂತಾತ್ಮಗಳಿಗೆ ಸಂಬಂಧಪಟ್ಟಂಚಿನ ಆಕಾಶ ಭೂಮಿ ನೆಲ ನೀರು ಅಗ್ಗಿಂಚ ನಮ್ಮ ಪಂಡೊಂದು ಪೋಳಿ ಅಂಡ ಉಡಲದ ಬಗೆಗೆ ಅದಿ ಆತ್ಮ ಅಂದು ಪಂಡೇನು ಐತ ಪೊರ್ಲು ತಿರ್ಲು ನಮ್ಮ ತಿರಿಯೋಡು ಅಂಡ ನಮ್ಮ ಒಂತೈಕೆ ಸಿದ್ಧತೆ ಆವಡು ಒಂದು ಐತ ಅರ್ಥ ಇನಿ ಭಜನೆ ಆ ಪಾಠವನ್ನು ಕಲ್ಪ ಉಂಡು ನಿನ್ನ ಬದುಕು ಪೊರ್ಲಕಂಟ ಆವಡು ఉందంಡ ಒಂಜಿ ಸುಸಂಸ್ಕೃತమైన ಬದುಕು ನಿನ್ನ ಆವಡು ఉందంಡ ಭಜನೆ ನೀ ತಿರಿಪಾವಡು ಉಂದು ಇನ್ನು ಐತ ಬಗೆಟೆ ನಾನು ಹೆಚ್ಚಿಗೆ ಪಾತೆರಡು ಒಂದಿಜ್ಜಿ ನೀಕ್ಲ ಐತ ಬಗೆಟೆ ಹೆಚ್ಚು ಅನುಭವ ಇತ್ತಿನಕ್ಲ ಇನ್ನೇನೊಂದಿತ್ತಿನಕ್ಲ ಇನ್ನು ಪಂಡು ಒಂದಿತ್ತಿನಕ್ಲಿ ಇನಿ ಎನಲ್ಲೆತ್ತಿನ ಉದ್ದೇಶದಾದ ಅಂದು ಯಾನು ಆಲೋಚನೆ ಮಲ್ತೆ ಹೆಂಗೆ ತೋಜುನು ಶನಿಗ್ಲ ಹನುಮಂತಗ್ಲ ಭಾರಿ ಮುಟ್ಟದ ಸಂಬಂಧ ಉಂಟು ದಾಯ ಸಂಬಂಧ ಉಂಡು ಒಂದಕ್ಕೆಂಡ ಶನಿಗೆ ಅಹಂಕಾರ ದಿಂಜಿದು ಉಪ್ಪುನಾಗ ಒಂತೆ ಲಡೈಗೆ ಎದುರಾತನೆ ಏರು ಅಂದಿಕೆಂಡ ಹನುಮಂತ ದೇವರೇ ಲಡೈಗೆ ತಯಾರಾತನೆ ಎತ್ತೆ ಶನಿ ಅಹಂಕಾರ ಭರಿತವಾದ ಉಪ್ಪುನಾಗ ಈಗ ಸರಿಸಮಾನ ಏರು ಅಂದಿಕೆಂಡಾಗ ದುಂಬತ್ತನೆ ಏರು ಅಂದು ತೋಜಿನ ಏರು ಅಂದಿಕೆಂಡ ಹನುಮಂತ ದೇವರಿಗೆ ಹೊಸ ಬಾಳ ತಂದೆಯಮ್ಮ ಶಾರದೆ ದಯೆ ತೋರಿದೆ ಶಾರದೆ ದಯೆ ತೋರಿದೆ ನಿನ್ನ ಕರುಣೆಯ ಕಡಲಲ್ಲಿ ಮುತ್ತಾಡಿ ಮುತ್ತಾಡಿ ನೊಂದು ಬಳಲುತ್ತಿರೆ ಬಂದು ಕೈಯ ಹಿಡಿದೆ ನೆಲೆ ಈ ಸ್ಥಳಗಳು ನೆಲೆಯಾದ ನಿರಂತರವಾದ ಭಕ್ತರ ಸಮಸ್ತ ಕಷ್ಟಲ್ಲ ಸದಾಕಾಲ ಪರಿಹಾರ ಮತ್ತೊಂದು ಅವರ ಅನುಗ್ರಹ ನಂಗೆ ಮಾತೆರಲ ಇಪ್ಪಡಿ ಅಮೃತೋತ್ಸವ ಮಹೋತ್ಸವದ ಈ ಒಂದು ಸಂದರ್ಭಗಳು ಶುಭಾಶಯನ ಬಣ್ಣದು ಅಮೃತ ಹೊಂಡ ಅಮೃತ ಲೇಪನ ವಜ್ರದ ಐನು ತುನ್ನುವಲ್ ಬೇರೆ ವಜ್ರನೇ ಬೋಡು ಬಹುಶಃ ಈ ಒಂಜಿ ಧಾರ್ಮಿಕ ಒಂಜಿ ನೆಲೆ ನಿರಂತರವಾದ ವಜ್ರದಂತೆ ಅವು ಪ್ರಕಾಶಮಾನವಾದ ಸದಾಕಾಲ ಇಬ್ಬರ ಸಾಧ್ಯತೆ ಉಂಟು ಮನವಲ್ಲಿ
5/2/2019 ಶ್ರೀ ಶನೈಶ್ಚರ ದೇವರ ಸನ್ನಿಧಿ ನಾಲಸೋಪಾರ ಇಲ್ಲಿ ಪುನರ್ನಿರ್ಮಿತ ಶ್ರೀ ಗಣಪತಿ, ಶ್ರೀ ದುರ್ಗಾ, ನವಗ್ರಹ, ಶ್ರೀ ಶನೈಶ್ಚರ ದೇವರ ಅಷ್ಟಬಂಧ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ, ಜಾತ್ರಾ ಮಹೋತ್ಸವ ಮತ್ತು 75ನೇ ವಾರ್ಷಿಕ ಶನಿ ಮಹಾಪೂಜೆ ಅಂಗವಾಗಿ ವಿವಿಧ ಪೂಜಾ ವಿಧಿವಿಧಾನಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನೆರವೇರಿತು. ದಿನಾಂಕ 5/2/2019 ಬೆಳಗ್ಗೆ 8 ಗಂಟೆಯಿಂದ 12:30 ಅಂಕುರ ಪೂಜೆ, ಬಾಲಾಲಯದಲ್ಲಿ ಮಂಗಳವಾರ ಚತುಶುಭ್ಯಾದಿ, ಕಲಶಾಭಿಷೇಕ, ಶನೈಶ್ಚರ ಇತ್ಯಾದಿ ಪ್ರಾಯಶ್ಚಿತ ಹೋಮಗಳು ಬ್ರಹ್ಮಶ್ರೀ ಕೆಯೂರು ನಂದಕುಮಾರ ತಂತ್ರಿವರ್ಯ ಹಾಗೂ ಅವರ ತಂಡದಿಂದ ನಡೆಯಿತು. ಮಧ್ಯಾಹ್ನ ಅನ್ನ ಸಂತರ್ಪಣೆ ನೆರವೇರಿತು. ಸಾಯಂಕಾಲ 5 ಗಂಟೆಯಿಂದ ಬಾಲಾಲಯದಲ್ಲಿ ಸಂಹಾರ, ತತ್ವಹೋಮ, ಬಿಂಬಶುದ್ಧಿ, ಕಲಶಾಧಿವಾಸ, ಮಂಟಪ ಸಂಸ್ಕಾರ ಸೇವೆಗಳು ನಡೆದವು. ನೂತನ ಧ್ವಜಸ್ತಂಭ, ಅಧಿವಾಸ, ಪ್ರಾಸಾದ, ಅಧಿವಾಸ, ಮಹಾಬಲಪೀಠಾದಿ, ಬಲಿಶಿಲಾ ಅಧಿವಾಸ ನಡೆದವು. ಮಧ್ಯಾಹ್ನ 1ರಿಂದ 3 ತನಕ ಭಜನಾ ಕಾರ್ಯಕ್ರಮ ವಿವಿಧ ಭಜನಾ ಮಂಡಳಿಯ ಸಂಸ್ಥೆಗಳಿಂದ ನಡೆದವು. ಸಂಜೆ 5 ಗಂಟೆಗೆ ವಿರಾರ್ ನಾಲಸೋಪಾರ ಕರ್ನಾಟಕ ಸಂಸ್ಥೆಯ ಸದಸ್ಯರಿಂದ ಭಜನೆ ಹಾಗೂ ನೃತ್ಯ ಕಾರ್ಯಕ್ರಮ. ತದನಂತರ ಸಂಜೆ 6 ಗಂಟೆಯಿಂದ ಅಭಿಮನ್ಯು ಕಾಳಗ, ತುಳು ಯಕ್ಷಗಾನ ಬಯಲಾಟ, ಶ್ರೀ ಕಟೀಲು ಯಕ್ಷಕಲಾ ವೇದಿಕೆ, ವಸಾಯಿ ಕರ್ನಾಟಕ ಸಂಘದ ಬಾಲಕಲಾವಿದರಿಂದ ನೆರವೇರಿತು. ಸಂಜೆ 7 ಗಂಟೆಯಿಂದ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಿತು. ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನ ಐಕಳ ಹರೀಶ್ ಶೆಟ್ಟಿ, ಕರ್ನಿರೆ ವಿಶ್ವನಾಥ್ ಶೆಟ್ಟಿ, ಚಂದ್ರಶೇಖರ್ ಪೂಜಾರಿ ಹಾಗೂ ಬ್ರಹ್ಮಕಲಶ ಸಮಿತಿಯ ಅಧ್ಯಕ್ಷರಾದ ಡಾ ವಿರಾರ್ ಶಂಕರ್ ಶೆಟ್ಟಿ ನಡೆಸಿಕೊಟ್ಟರು. ಸಭಾ ಕಾರ್ಯಕ್ರಮಕ್ಕೆ ಆಶೀರ್ವಚನ ನೀಡಲು ಶ್ರೀ ಸುವರ್ಣ ಬಾಬಾ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಪ್ರವೀಣ್ ತಾಯಿ ಎಚ್ ಠಾಕೂರ್ ಮತ್ತು ಅತಿಥಿಗಳಾಗಿ ಕೃಷ್ಣಕುಮಾರ್ ಎಲ್ ಬಂಗೇರ, ಶ್ರೀನಿವಾಸ ಸಾಫಲ್ಯ, ಜಯರಾಮ್ ಶೆಟ್ಟಿ, ಸಿಎ ಸದಾಶಿವ ಶೆಟ್ಟಿ, ಆರ್ಕೆ ಶೆಟ್ಟಿ, ಶಾಂತರಾಮ್ ಶೆಟ್ಟಿ, ಮುಂಡಪ್ಪ ಪಯ್ಯಡೆ, ವಿಜಯ್ ಭಂಡಾರಿ, ಪ್ರಕಾಶ್ ಶೆಟ್ಟಿ, ಅಶೋಕ್ ಶೆಟ್ಟಿ ಪೆರ್ಮೊದೆ ಹಾಗೂ ಸಮಿತಿಯ ಪದಾಧಿಕಾರಿಗಳಾದ ಶಶಿಧರ್ ಕೆ ಶೆಟ್ಟಿ, ದಯಾನಂದ್ ಶೆಟ್ಟಿ, ಗುರ್ಮೆ ಹರೀಶ್ ಶೆಟ್ಟಿ, ಶ್ರೀಧರ್ ಪೂಜಾರಿ, ರಮೇಶ್ ಕೆ ಕೊಠಾರಿ, ಪಾಂಡು ಎಲ್ ಶೆಟ್ಟಿ, ನಂದಕುಮಾರ್ ಕುಂಬ್ಳೆ, ವಸಂತ್ ವಿ ಶೆಟ್ಟಿ, ಸತೀಶ್ ವಿ ಶೆಟ್ಟಿ, ಸುಧಾಕರ್ ಎ ಬೆಳ್ಚಡ ಮತ್ತು ಲಯನ್ ಕೃಷ್ಣಯ್ಯ ಎ ಹೆಗಡೆ ಮತ್ತು ಸಮಿತಿಯ ಸರ್ವ ಸದಸ್ಯರು ಪಾಲ್ಗೊಂಡಿದ್ದರು. ಈ ಬ್ರಹ್ಮಕಲಶೋತ್ಸವವು ವಿಜೃಂಭಣೆಯಿಂದ ಜರುಗಲು ಸಮಿತಿಯ ಗೌರವಾಧ್ಯಕ್ಷರುಗಳಾದ ಐಕಳ ಹರೀಶ್ ಶೆಟ್ಟಿ, ಕರ್ನೀರೆ ವಿಶ್ವನಾಥ್ ಶೆಟ್ಟಿ ಮತ್ತು ಚಂದ್ರಶೇಖರ್ ಪೂಜಾರಿ ಹಾಗೂ ಸಮಿತಿಯ ಅಧ್ಯಕ್ಷರಾದ ಡಾ ವಿರಾರ್ ಶಂಕರ್ ಶೆಟ್ಟಿಯವರುಗಳ ಶ್ರಮ ಶ್ಲಾಘನೀಯ. ಇವರೊಂದಿಗೆ ಸಮಿತಿಯ ಉಪಾಧ್ಯಕ್ಷರಾದ ಶಶಿಧರ್ ಕೆ ಶೆಟ್ಟಿಯವರ ಶ್ರಮ ಅಪಾರವಾಗಿದೆ.
ಶ್ರೀ ಶನಿ ಮಹಾತ್ಮ ಪೂಜಾ ಸಮಿತಿ ಕೋಟೆ ನಾಲಸುಪರ ನೆತ್ತ ಬ್ರಹ್ಮಕಲಶೋತ್ಸವ ಸಮಿತಿ ರಚನೆ ಆತಂಡು ಐಟ್ ಐಕಳ ಹರೀಶಣ್ಣೆ ಅಂಜನೆ ಕರ್ನಿರೆ ವಿಶ್ವನಾಥನ್ನೇ ಚಂದ್ರಶೇಖರ್ ಪೂಜಾರಿ ಮೊಗಲು ಗೌರವಾಧ್ಯಕ್ಷರಾದ ಆಯ್ಕೆ ಆತೇರಡ ವಿರಾರ್ ಶಂಕರಣ್ಣೆ ಅಧ್ಯಕ್ಷ ಅದು ಆಯ್ಕೆ ಆತೇರು ಆಗಲ್ಲ ನೇತೃತ್ವಡು 1ನೇ ತಾರೀಕು ದಿಂಚಿ ಒಂದನೇ ತಾರೀಕು ಶುರುವಾತಿನ ಹೊರಕಾಣಿಕೆದ ಕಾರ್ಯಕ್ರಮ ಭಾರಿ ವಿಜೃಂಭಣೆ ನಡೆದು ಅಂಚೆನೆ 2ನೇ ತಾರೀಕು ದಿಂಚಿ ಪೂಜಾ ವಿಧಿವಿಧಾನ ನಡತೊಂದುಂಡು ಧಾರ್ಮಿಕ ಸಭೆ ಸಾಂಸ್ಕೃತಿಕ ಕಾರ್ಯಕ್ರಮ ಭಾರಿ ವಿಜೃಂಭಣೆ ನಡೆದೊಂದುಂಡು ಪ್ರತಿದಿನ 10,000 ಹಿಡಿದು 16,000 ಜನ ಮುಟ್ಟ ದೇವರನ ಅನುಗ್ರಹ ಪಾತ್ರರಾಗ್ತಾರೆ. ನನ್ನ ಎಲ್ಲಂಜಿ 1 ತಾರೀಕು ಮುಟ್ಟ ಇಂಚೆನೆ ಪ್ರತಿದಿನ ಎಲ್ಲ ಪ್ರತಿಷ್ಠೆ ಎಲ್ಲಂಜಿ ಬ್ರಹ್ಮಕಲಶೋತ್ಸವ ಅಂಚನೆ ಪ್ರತಿದಿನ ಪೂಜಾ ವಿಧಿವಿಧಾನ ನಡಪರಂಡು 1ನೇ ತಾರೀಕು ದಾನಿ ಗ್ರಂಥಪರಾಯಣ ನಡಪರಂಡು 6 ಗಂಟೆ ಮುಟ್ಟ ಆನಿ ಬೈಯಡು ಸಮಾರಂಭ ಅವರಂಡು ಇದ ಮುಟ್ಟ ಎಂಚ ಭಕ್ತಾಭಿಮಾನಿಗಳು ಮಹಾತೆರ್ಲ ಬತ್ತದು ದೇವರನ್ನ ದರ್ಶನ ಪಡೆದು ಅನುಗ್ರಹ ಪಡೆದರ ಅಂಚನೆ 1 ತಾರೀಕು ಮುಟ್ಟ ಹೆಚ್ಚಿನ ಸಂಖ್ಯೆಡು ಮಹಾತೆರ್ಲ ಬತ್ತದು ದೇವರನ್ನ ಅನುಗ್ರಹ ಪಡೆಯೋಡು ಬಂದು ಮಾತೆರಡಲ ವಿನಂತಿ ಮಲ್ತೊಂದಿಲ್ಲ. ಬ್ರಹ್ಮಕಲಶೋಡು ಇತ್ತು ಮಾತೆರ್ಲ ಹೆಂಗೆ ನಮ್ಮ ಮುಲ್ತ ಪೂರ ತುಳು ಕನ್ನಡಿಗರು ಆಯ್ತು ತೊಟ್ಟು ಮರಾಠಿ ತಗೊಲ್ಲ ನಮ್ಮ ಮುಲ್ತ ಪೂರ ಲೋಕಲ್ದಾಗಲು ಪೂರಗಲು ಬಾರಿ ಒಂಜಿ ಜಾತ್ರೆದ ಉತ್ಸವದ ಲೆಕ್ಕ ಮಲ್ತೊಂದುಲ್ಲೇರು ಮಾತೆರ್ಲಾಗಲು ಮಲ್ಪನ ಇಂಟ್ರೆಸ್ಟ್ ತೋನೆ ಕೆಲವೊಂದು ಬಾರಿ ಒಂಜಿ ಪುರ್ಲಾಪುಣ ನಿಂಪಿನ ಎನ್ನ ಅನಿಸಿಕೆ ಬಾರಿ ಲಾಯ್ಕ ಆವೊಂದುಂಡು ಒಂದು ಮಲ್ತದ್ದು ಬಾರಿ ವಿಜೃಂಭಣೆಲ್ಲ ಆವೊಂದುಂಡು ಬೊಕ ನೆಟೆ ಎತ್ತಿನ ಮಾತೆರ್ಲ ನಂಗೆ ಸಹಕಾರ ಕೊರೊಂದುಲ್ಲೇರು ಪ್ರತಿಯೊಂಜಿಲ್ಲ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವಾರ್ಡು ಫೈರ್ ಬ್ರಿಗೇಡ್ ತಗೊಲ್ಲ ಅವಾರ್ಡು ಪ್ರತಿಯೊಂದು ಏರ್ಲ ಕೇಂದ್ರ ದಾಲ ಇಜ್ಜಿ ಬನ್ಪುಜೇರು ಬಾರಿ ಶೋಕುಡು ಡೆಕೋರೇಷನ್ ಮಲ್ತೊಂದುಂಡು ಬಾರಿ ಶೋಕದ ಪೂತ ಅಲಂಕಾರ ಒಂದುಂಡು ಅಂಚಪ್ಪನ ಬಾರಿ ಲಾಯ್ಕಡು ನಡಪುಂಡು ಇಂಪಿನ ಎಂಕಲ್ ಎಂಜಿ ವಿಶ್ವಾಸ ಉಂಟು ಎಂಕಲ್ ಕಮಿಟಿದಾಗಲಿ ಪೂರ.
ಬರೋದಲ್ಲರು ಈ ಸಭೆದಲ್ಲಿ ತಂಜಿ ಅಂಜದ ಅವನು ಒಂಜಿ ಕಾರ್ಯಕ್ರಮ ಶುರು ಮಲ್ಪಡುದಂಡ ಬೋಲ್ಪುನ ಬತ್ತದ ಚಾರಣ ಕೊರ್ಪಿನ ನಮ್ಮ ಧರ್ಮ ಬಂಗಾಳ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಜಯ ಜಯ ಗಣಪತಿ ಗಣಗಳ ಅಧಿಪತಿ ನೀಡು ನಿ ಸನ್ಮತಿ ಬೆನಕನಿ ನವ ಶಕ್ತಿ ವಿನಾಯಕನೇ ನಮೋ ನಮಃ ವಿಘ್ನ ಕಳೆಬಾವರ ಕೊಡುಬಾ ಜಯ ಜಯ ಗಣಪತಿ ಗಣಗಳ ಅಧಿಪತಿ ನೀಡು ನಿಸ ಕಳೆಬಾ ಪರ ಕೊಡುಬಾ. ನಮ್ಮೊಟ್ಟಿಗೆ 75 ವರ್ಷ ತುಂಬು ಫೋಟೋಡು ಕೋಟೆಡು ಬೇರೆ ಫೋಟೋ ತಿದ್ದು ಬೇರೆ ಪೂಜೆ ಮಾಡ್ತಿರಿಗೆ ಅವಳು ಆರ್ನ ಆ ಕಾರ್ಯಕ್ಕೆ ತೋದು ಭಕ್ತರ ಸಂಖ್ಯೆ ಹೆಚ್ಚಾಳು ಅಂಜಾದ ಅವ್ರು ಜಾಗ ಕಡಿಮೆನಕ್ಕೆ ಆಯ್ತಾ ಸಮಿತಿದಾಗಲು ಮೂಲು ನಾಲಸ ಬರೋಡೊಂಜಿ ಜಾಗ ದುಯ್ಯರು ಆ ಜಾಗ ಪ್ರಶ್ನೆ ದಿನಾಗ ಆ ಜಾಗ ಆವನ್ ತೋಜಿ ಬರ್ತದೆ ಅಂಜನ ಜಾಗ ನೀತ ಈ ಜಾಗನ ಕಿರಾಯಿಗೆ ತಂದಿರು ಇಡೀ ಬರ್ತದ ಆ ದೇವರಿನ ಕತ್ತು 10 ವರ್ಷ 10 ವರ್ಷ ಆ ಬಾಲಾಲಯಡು ಆ ದೇವರಿನ ಪೂಜೆ ಮಾಡ್ತಂದಿದ್ರು ಮೂಲ ಅಸಂಖ್ಯ ರೀತಿಯ ಭಕ್ತರ ಸಮೂಹ ಹೆಚ್ಚು ಹೋದ್ಕೊಂಡು जो उत्सव सुरू आहे याचा सिंहाचा वाटा या सगळ्या महिलांचा आहे. त्यांच्यासाठी आपण सगळ्यांनी जोरदार टाळ्या या महिलांसाठी झाल्या पाहिजेत. कारण 8 मार्चला महिला जागतिक दिन साजरा होत आहे आणि त्याचं हे प्रतीक आपल्याला इथे पाहायला मिळते. धन्यवाद प्रवीणाताई. ಈ ವಿಷಯವನ್ನು ಏತೋ ವರ್ಷ ಮುಂಚೆ ಬರೋದಿತ್ತೇರು ಹೊರ ಹಿರಿಯನ್ ಲೆಪ್ಪೊಡಲ್ಲ ಬರೋದಿತ್ತೇರು ಅಂಡ್ ಇಡೀ ಬತ್ತದ 6ರ ಪಾತಿರ್ಬೇಕು ಹಿಂಗೆ ನೆನೆಪಾಂಡು ಈ ಫೋರ್ಟ್ ಡೋರ್ ಅಂತ ಪೂಜೆ ಒಂದು ಪುನಗ ಸದಾಡೊಂದು 30-35 ವರ್ಷ ದುಂಬು ಏನಾಡಿಗೆ ಪೋದಿತ್ತೆ ಆ ಪೂಜೆನ ಅಲ್ಪಲವಲ್ಲ ಪೂಜೆ ಅಟೆಂಡ್ ಮಲ್ತಿತ್ತೆ ಅಂಚೆನೆ ಇನಿ ಇಂಚಿನೊಂದು ಎಡ್ಡೆ ಸಂದರ್ಭಡು ಎಡ್ಡೆ ಕಾರ್ಯಕ್ರಮಡು ಏನನ್ನ ಲೆತ್ತಾರು ಅಜ್ಜಾದ ಸುರೇಶ್ ಅಣ್ಣ ಒಂದನ್ನು ಏಪರ್ದಿಂಚೆ ಬರೋದಿತ್ತೇರು ಐಡ್ ಬಕ್ಕ ಏನೇನು ಇನಿ ಲೆತ್ತಿನೇಕ್ ಶಂಕರಣ್ಣಾಗ್ಲ ನಮ್ಮ ರೈಕ್ಲೆಗ್ಲ 2 ಜನಕ್ಲ ವಂದನೆ ಮಲ್ತೊಂದುಲ್ಲೆ. ದೇವರು ಈ ಕ್ಷೇತ್ರ ನನಾತ ಅಭಿವೃದ್ಧಿ ಮಲ್ಪಡು ನಮ್ಮ ಇತ್ತಿನ ಜನಕ್ಲೆ ಪೂರ ದೇವರ ಆಶೀರ್ವಾದ ತಿಕ್ಕಡು ಈ ದೇವರಿನ ದೇವಸ್ಥಾನಕ್ಕೂ ಈ ತೆಡ್ಡಲ್ಲಿ ಆತದು ಈದು ಪೊರ್ಲುಡು ಈದೊಂದು ಕೆಲಸ ಮಲ್ತೊಂದು ಅಂಡ ಅವಳ ಮೂಜಿ ತಿಂಗಳು ಕೆಲಸ ಮಲ್ತೇರಿಗೆ ಅವನ್ ಕೆಂಡದ ಬಾರಿ ಆಶ್ಚರ್ಯ ಅಂಡ್ ಆಯ್ತು ಒಟ್ಟಿಗೂ ಇನಿ ಈ ನಲಸೊಬ್ಬರ ಒಂಜಿ ಈತ ದೂರದ ಒಂಜಿ ಹಳ್ಳಿ ಊರುಡ್ಲ ನಮ್ಮ ಊರದಾಗಲು ಒಟ್ಟು ಒಂಜಿ ಸೇರ್ದು ಈತೊಂಜಿ ಮಲ್ಲ ದೇವಸ್ಥಾನ ಕಟ್ಟದು ಇನಿ ಅಮೃತ ಕಲಶೋತ್ಸವ ಮಲ್ತೊಂದುಲ್ಲೇರು ವಿರಾಟ್ ಶಂಕರ್ ಶೆಟ್ರ್ ದುಮ್ಮಲ ಅವು ಕಲ್ಯಾಣೋತ್ಸವ ಮಲ್ತದ್ಲ ಮಸ್ತ್ ಜನ ವಿರಾಟ್ ಮಸ್ತ್ ಬುಧರ್ ಮಲ್ತಿನ ನಮ್ಮ ಶಂಕರಣ್ಣನ ಟೀಮು ಇತ್ತೆಲ್ಲ ಒಂದೆಟ್ಟು ಶಂಕರಣ್ಣ ಟೀಮು ಎಡ್ಡೆ ಕೆಲಸ ಮಲ್ತೊಂದುಲ್ಲೇರು ದೇವಸ್ಥಾನ ಮತ್ತು ದೇವರನ ಕೆಲಸ ಇಂಚನೆ ನಿರಂತರ ನಡತಲ್ಲ ನಮ್ಮ ಯುವ ಜನಾಂಗಗೆಲ್ಲೇ ಒಂಜಿ ಮಾರ್ಗದರ್ಶನ ತಿಕ್ಕೊಂಡು ನಮ್ಮ ಧರ್ಮ ಉರಿಯುಂಡು ಹಿಂದೂ ಧರ್ಮ ನಡಲ ಒಂಜಿ ವಕ್ರತುಂಡು ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುವೇ ದೇವ ಸರ್ವಕಾರ್ಯೇಷು ಸರ್ವದಾ ಗಜಾನ ಪದ್ಮಾಗಂ ಗಜಾನಮರ್ನಿಶಮನೇಕದಂತಂ ಭಕ್ತನಾಮೇಕದಂತಂ ವಾಸ್ಮಿ ನಮಾಮಿ ಸರ್ವಲೋಕಾನಾಂ ಬರ್ಕುನ ಜನಕಲ್ನ ಕಷ್ಟನು ಪರಿಹಾರನು ದೂರ ಮಲ್ಪುಲಿ ದೇವರೇ ಪಂಡದು ನಿಖಲು ಮಾತ ಕೂಡ್ದು ಆ ಒಂಜಿ ಬಾರಿ ಮಲ್ಲ ಒಂಜಿ ಪುಣ್ಯವಾಯಿನಂಚಿನ ಕೆಲಸವನ್ನು ಮಲ್ತಾರು ನೇತ ಪಿರವಡ್ದು ಏತ್ ಕೆಲಸ ಉಂಡು ಪಂಡದು ನಿಖಲಿಯು ಗೊತ್ತುಂಡು ಇಲ್ಲಡೆ ಪೋದು ಆ ದುಡ್ಡನ್ನು ಸಂಪಾದನೆ ಮಲ್ತದು
ತನ್ನ ಕೆಲಸವನ್ನು ಬಿಡುದು ಕಾಂಡೆ ಪೋಣಂದಾಂಡ ಭಯ ಮುಟ್ಟಲ ತಿರುಗದು ಆ ಒಂಜಿ ಸಂಪಾದನೆ ಮಾಡ್ತದೆ ಇನ್ನು ಮಾಮಲ್ಲ ಒಂಜಿ ಕ್ಷೇತ್ರನು ನಿರ್ಮಾಣ ಮಾಡ್ತಿದ್ದಾರೆ. ಬ್ರಹ್ಮ ಕಲಶೋತ್ಸವ 1 ತಾರೀಕು 9 ತಾರೀಕು ನಡತೊಂಡು ಅಂಚನೆ 1 ತಾರೀಕಿಗೆ ಬಾರಿ ಗೌಜುಡು ಹೊರೆ ಕಾಣಿಕೆದ ಮೆರವಣಿಗೆ ಅವನನ್ನು ಏನನ್ನು ಕಾರ್ಯಾಧ್ಯಕ್ಷೆ ಮಲ್ದಿರು ಅಂಚದ 5,000 ಮಿತ್ತು ಜನ ತುಳು ಕನ್ನಡಿಗರ ಮರಾಠಿಗರು ಒಟ್ಟು ಕೂಡುದು ಗ್ಯಾಲಕ್ಸಿ ಪತ್ತಿನ ದೇವಸ್ಥಾನ ಮುಟ್ಟ ಪೊರ್ಲುಡು ಮೆರವಣಿಗೆ ಆವದು ದೇವಸ್ಥಾನ ಮುಟ್ಟಿರು 2 ತಾರೀಕು ಪಕ್ಕ ನಮ್ಮನ್ನ ಪೊರ್ಲೂರು ಕಾರ್ಯಕ್ರಮ ನಡತೊಂದುಂಡು ನೆತ್ತ ಗೌರವ ಅಧ್ಯಕ್ಷರು ಐಕಲ ಹರೀಶನ್ನಿ ಕಣ್ಣೀರು ವಿಶ್ವನಾಥನ್ನಿ ಬಕ್ಕ ಚಂದ್ರಶೇಖರ್ ಅಂಜನ ಅಧ್ಯಕ್ಷೆ ಶಂಕರ್ ಶೆಟ್ಟಿ ಮಲ್ದರು ಆಯ್ತ ತೀರ್ಥ ಆಯ್ತ ಉಪಾಧ್ಯಕ್ಷರನ್ನ ಪಾಂಡುಯರು ಶೆಟ್ಟಿ ಶಶಿಧರ್ ಕೆ ಶೆಟ್ಟಿ ಶ್ರೀಧರ್ ಪೂಜಾರಿ ವಸಂತ್ ಶೆಟ್ಟಿ रमेश कोठारी बक्का कुंबले अंजने कहीं साउथ के किसी धाम में आ गए। इतना सुंदर इस मंदिर को बनाया गया है और बीच में जो स्तंभ यहाँ पर खड़ा किया गया है पारंपरिक रूप से जो भी विधि अनुसार यहाँ पर किया गया है। और मैंने ऊपर पंडित जी से पूछा कि इस मंदिर को कौन से शास्त्र से बनाया गया है, क्योंकि अभी अभी मैं भी श्री कृष्ण भगवान का मंदिर शिरगांव में हम लोग बना रहे हैं, तो वो शिल्प शास्त्र कौन सा यूज़ किया गया है उसकी जानकारी थोड़ी लेनी थी। पर ಶಂಕರಣ್ಣನ ನೇತೃತ್ವಡು ನಿಕುಲು ಅರೆಗ್ ಸಪೋರ್ಟ್ ಕೊರಿಯಂಡ ಈ ಕ್ಷೇತ್ರ ಬಾರಿ ಮಲ್ಲ ಆಪನ ಸಾಧ್ಯ ಉಂಡು ಒಂದು ಪನಂದು ನಂಕ್ ಮಾತೆರೆಗಳ ಆ ಶನಿದೇವನ ಅನುಗ್ರಹ ಸದಾ ಉಪ್ಪಡು ಇಂದು ಪಂದು ಎನ್ನ ರೆಡ್ಡು ಪಾತ್ರ ಮುಗಿಪ ಅಂಚನೆ ವೇದಿಕೆಡಿತ್ತನ ಗಣ್ಯರೇ ಅಂಚನೆ ಶನಿ ಸಮಿತಿದ ಪದಾಧಿಕಾರಿನಗಲೇ ಎದುರುಡಿತ್ತನ ಶನಿ ದೇವರನ ಆತ್ಮೀಯ ಪೂಜೆ ಸಮಿತಿದಾಗಲೇ ನಮ್ಮ ಇನಿ ಯಾನ್ ಆ್ಯಕ್ಚುಲಿ ನಾನು ಇನ್ನಿತ್ತ ಶಂಕರನ ಪಂಡಿತ ಇನಿ ಅತ್ತ ಎಲ್ಲ ಬರ್ಪೆ ಪಂಡದು ಹೆಂಗೆ ಅಚಾನಕ್ ಹೆಂಗೆ ಎಲ್ಲ ಒಂಜಿ ಕಲಿಸ್ಕೊಂಡು ಅಂಚೆ ವಿಜಯ ಭಂಡಾರೊಟ್ಟಿಗೆ ಬತ್ತೀನಿ ನಾನು ಹೆಂಗೆ ಗೊತ್ತ ನೀನು ಪಾತ್ರೆ ಕೊರಪೇರು ಪಂಡದು ನಾನು ಹೆಂಗೆ ಹೆಚ್ಚು ಪಾತ್ರೆ ಜನ ಅದು ಬಂಡ ಇತ್ತ ಯಕ್ಷಗಾನ ನಡಪೇರುಂಡು ಅಂಡ ವಾರ್ಷಿಕೋತ್ಸವ ಬಂದರೆ ಭಾರಿ ಖುಷಿ ಆಪುಂಡು ಎಂಗುಲು ಅವಳು ಶನಿದೇವರನ್ನ ಪೂಜೆ ಮಲ್ಪನಾಗ ಗೆಂತದ ಎಂಗುಲು ಒಂದು 10-15 ಜನ ಇತ್ತೇರು ಐಟ್ಲ ಒಂದೇ ಇತ್ತ ಸುಂದರಣ್ಣೆ ಒಂಜಿ ಭಾಸ್ಕರಣ್ಣೆ ఒక ಜಗದೀಶಣ್ಣೆ ಬೊಕ ವರದರಾಜ್ ಅಂಜನ 4-5 ಜನ ಉಲ್ಲೇರು ಅಕುಲು ಏನೇನು ಅಂತ ಹಿಡ್ದು ಇಡೆಗೆ ಕೋಟೆ ಹಿಡ್ದು ನಾಲಾ ಸೂಪರ್ ಹೋಗು ಕನತೇರು ಇನ್ನು ಮುಲ್ತ ಜನಗಳಿಗೆ ಒಂದು ಭಾರಿ ಭಾಗ್ಯದ ಬದುಕು ಬತ್ತಿಲೆಕ್ಕ ದಯ ಬಂದಾಗ ಈ ನಗರಿನ ಇನ್ನು ಒಂಜಿ ಪುಣ್ಯ ನಗರಿ ಮಲ್ತೇರು ಯಾನ್ ಠಾಕೂರ್ ಮೇಡಮ್ ಪನ್ಯಂಚನೆ ಒಲ್ಲ ಸೌತುಡು ಮಲ್ಲ ಎಟ್ಟೆ ದೇವಸ್ಥಾನ ಹೋದ್ ಬೊಗ್ಗಿನಂಚನೆ ಅಂಚೆ ಆತ ಸಂತೋಷ ಅಂಚನೆ ಆತ ಭವ್ಯಾದ ಈ ದೇವಸ್ಥಾನ ಭಾರಿ ಪೊರ್ಲುಡು ನಮ್ಮ ಊರ್ದ ಸ್ಥಿತಿ ಊರ್ದ ನೆತ್ತ ಲೆಕ್ಕನೆ ಪೊರ್ಲುಡು ದೇವಸ್ಥಾನ ಕಟ್ಟದೇರಿ నేను ఓ ఏరు భక్తరు పోయిరంద అండల నేను ప్రశంస మల్పున బుడ్డు ನಮಸ್ಕಾರ ಮಲ್ತದು ಐಕ್ ಬೋಡತ್ತಿನ ಹೆಲ್ಪ್ ಮೂಲ ಮಲ್ತದು ಹೆಲ್ಪ್ ಕೊರುವೇರು ಅನ್ಪಿನ ಇಂಕ್ ಡೆಫಿನೆಟ್ಲಿ ಇಂಕ್ ಭರವಸೆ ಉಂಟು ಇತ್ತೆ ಬತ್ತಿನ ಆನರಬಲ್ ಮೇಯರ್ ಮೇಡಮ್ಲ ಪಂಡೇರ್ ಒಂದು ತೂನಗ ಎಂಕ್ ನಿಗಲ್ಲ ಸೌತ್ ನೆನಪ ಅನ್ನೊಂದು ಬಂಡದು ಅಂಚನೆ ವರದರಾಜನ ಯಾನ ಬಾರಿ ಒಂಜಿ 30 ವರ್ಷ ಗುರ್ತ ಉಂಡು ಇತ್ತೆ ಮುಲ್ಪ ಗೊತ್ತಾಂಡ ಆರ್ ಮುಲ್ತ ಈ ದೇವರನ ಒಂದಿತ್ತ ಒಂಜಿ ಅಧ್ಯಕ್ಷ ಆದಿತ್ಯರನ್ನೊಂದು ಬಾರಿ ಅಡ್ಡೆ ಜನ ಬಾರಿ ಒಂಜಿ ಮಲ್ಲ ಹೋಟೆಲ್ ಉದ್ಯಮಿ ಶಂಕರ್ ಶೆಟ್ಟರ ಮಗೆ ಯಾರು ಇಡೇ ಬತ್ತದ ಬಟ್ಟನಕ್ಕನಿಗೆ ಆತಿರಾರ್ ಅಂಚನೆ ಡಾಕ್ಟರ್ ಶಂಕರ್ ಶೆಟ್ರ್ ನಮ್ಮ ಶನಿದೇವರನ ಪೂಜೆ ಮಲ್ಪನಾಗ ಭಕ್ತಿ ಪ್ರೀತಿ ವಿಶ್ವಾಸಡು ಶ್ರದ್ಧೆಡು ಓಲು ಪೂಜೆ ಮಲ್ಪನ ಅವಳು ದೇವರು ಪರಿಪೂರ್ಣ ಅನುಗ್ರಹ ಮಲ್ತದೆ ನಮ್ಮನ್ನು ಉದ್ಧಾರ ಮಲ್ಪೇರನ್ನು ಪಂಡೊಂದು ಇನಿ ಈ ಶನಿದೇವರನ ಜಾಗೆ ಬರ್ಪಿನ ಅವಕಾಶ ಮಲ್ತುಕೋರ್ನ ಮಾತರೆಗಳ ಯಾನ ಕೈ ಮುಗಿಯೊಂದು ಎನ್ನರಡ್ಡು ಶುಭ ಇನಿ ಕ್ಷೇತ್ರ ಅಭಿವೃದ್ಧಿ ಆದಿತ್ತಂಡ ಅವು ನಮ್ಮ ಮನಸ್ಸದ ಮಲ್ಲಾದಿಗೆ ನಮ್ಮ
ಏತ್ ಎತ್ತರಗೆ ಏರುವನ ದೇವೇರನ ಮದಪೂಜ ಇಡೀ ಜಗತ್ತಿಡಿ ಬಹುಶಃ ಕರಾವಳಿ ಕರ್ನಾಟಕದ ತುಳುವೆರನ ಮನಸ್ಸು ಅಂಚಿನವು ಧಾರ್ಮಿಕ ಕ್ಷೇತ್ರ ಏನಿಗೆ ಕರ್ನಾಟಕಡು ಅಥವಾ ಕರಾವಳಿ ಏತು ಪೊರ್ಲು ಕಂಟಿಡು ಬುಲಿತುಂಡ ನಮ್ಮ ಇಡೇ ಬತ್ತದು ಅವನ ಮದತ್ ಜ ಇನ್ನಿತ ಈ ಒಂಜಿ ಬಾರಿ ಮಲ್ಲ ದೇವರನ ಜಾಗೆಡಿ ತುಳು ಮಂಡ್ಯದ ಕಮ್ಮೆನ ಮುಲ್ಪ ಉಂಡು ನಮ್ಮ ಆಗಲೇ ದೇವರಿಗೆ ಶನಿ ದೇವರಿಗೆ ಶರಣು ಪನ್ನೊಂದು ಮುತ್ತು ಒಟ್ಟಾಪ ತಾರೀಖು 6/2/2019 ಬುಧವಾರದಂದು ಬೆಳಗ್ಗೆ 7:30ರಿಂದ 9:30 ಪ್ರಾಸಾದ ಪರಿಹೋಮ, ಶಿಖರ ಪ್ರತಿಷ್ಠೆ, 9:23 ಮೀನಲಗ್ನ ಸುಮುಹೂರ್ತದಲ್ಲಿ ಶ್ರೀ ಶನೈಶ್ಚರ ದೇವರ ಪ್ರತಿಷ್ಠೆ, ಗಣಪತಿ, ದುರ್ಗಾ ದೇವರ ಪ್ರತಿಷ್ಠೆ, ನವಗ್ರಹ ಪ್ರತಿಷ್ಠೆ, ಅಷ್ಟಬಂಧ ಲೇಪನ, ಜೀವಕಲಾಭಿಷೇಕ, ಜೀವನ್ಯಾಸ, ವಿಶೇಷ ಶಾಂತಿ ಹೋಮ, ಧ್ವಜಸ್ತಂಭ ಪ್ರತಿಷ್ಠೆ, ಮಹಾಬಲಿ ಪೀಠಾದಿ ಬಲಿಶೀಲಾ ಪ್ರತಿಷ್ಠೆ, ಶಾಂತಿ ಪ್ರಾಯಶ್ಚಿತ್ತ, ತತ್ವ ಕಲಾಭಿಷೇಕ, ಧ್ವಜಾರೋಹಣ, ಪ್ರಸನ್ನ ಪೂಜಾ ವಿಧಿ ವಿಧಾನಗಳು ನಡೆದವು. ಮಧ್ಯಾಹ್ನ 1ರಿಂದ ಅನ್ನ ಸಂತರ್ಪಣೆ ನಡೆಯಿತು. ಸಾಯಂಕಾಲ 5ರಿಂದ ನಾಗದೇವರ ಸನ್ನಿಧಾನದಲ್ಲಿ ನಾಗ ತನುತರ್ಪಣ, ಪ್ರಸನ್ನ ಪೂಜಾ, ವೇದಮೂರ್ತಿ ಶ್ರೀಕಾಂತ ಸಾಮಗರು, ಬಡಗುಪೇಟೆ, ಉಡುಪಿ ಇವರ ನೇತೃತ್ವದಲ್ಲಿ ಶನೈಶ್ಚರ ದೇವರ ಸನ್ನಿಧಾನದಲ್ಲಿ ದೇವರ ಉತ್ಸವ, ಸಹಸ್ರ ಕುಂಭ ಸಹಿತ ಬ್ರಹ್ಮಕಲಶಾಧಿವಾಸ, ಅಧಿವಾಸ ಹೋಮಗಳು ನಡೆದವು. ಮಧ್ಯಾಹ್ನ 1ರಿಂದ ಅನ್ನ ಸಂತರ್ಪಣೆ ನಡೆಯಿತು. ಸಾಯಂಕಾಲ 5ರಿಂದ ನಾಗದೇವರ ಸನ್ನಿಧಾನದಲ್ಲಿ ನಾಗ ತನುತರ್ಪಣ, ಪ್ರಸನ್ನ ಪೂಜಾ, ವೇದಮೂರ್ತಿ ಶ್ರೀಕಾಂತ ಸಾಮಗರು, ಬಡಗುಪೇಟೆ, ಉಡುಪಿ ಇವರ ನೇತೃತ್ವದಲ್ಲಿ ಶನೈಶ್ಚರ ದೇವರ ಸನ್ನಿಧಾನದಲ್ಲಿ ದೇವರ ಉತ್ಸವ, ಸಹಸ್ರ ಕುಂಭ ಸಹಿತ ಬ್ರಹ್ಮಕಲಶಾಧಿವಾಸ, ಅಧಿವಾಸ ಹೋಮಗಳು ನಡೆದವು. ಮಧ್ಯಾಹ್ನ 1ರಿಂದ 3ರವರೆಗೆ ಭಜನಾ ಕಾರ್ಯಕ್ರಮ ವಿವಿಧ ಭಜನಾ ಮಂಡಳಿಯವರಿಂದ ನಡೆಯಿತು. ಸಂಜೆ ಮೀರಾ ದಹಾಣು ಬಣ್ಸ್ ನಾಯ್ಗಾಂವ್ ವಿರಾರ್ ವಲಯದ ಪ್ರಾಯೋಜಕತ್ವದಲ್ಲಿ ಗತವೈಭವ ಕೂಟ ಮುಲ್ಕಿ ಸಾದರಪಡಿಸುವ ರಜತ್ ಕುಮಾರ್ ಸಸಿಹಿತ್ಲು ನಿರ್ಮಾಣ ನಿರ್ದೇಶನದ ಕಾರ್ಣಿಕದ ಗತವೈಭವ ನಡೆಯಿತು. ಸಂಜೆ ನಡೆದ ಧಾರ್ಮಿಕ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನ ಬ್ರಹ್ಮಕಲಶೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾದ ಐಕಳ ಹರೀಶ್ ಶೆಟ್ಟಿ, ಕರ್ನಿರೆ ವಿಶ್ವನಾಥ್ ಶೆಟ್ಟಿ ಮತ್ತು ಚಂದ್ರಶೇಖರ್ ಪೂಜಾರಿ ಹಾಗೂ ಸಮಿತಿಯ ಅಧ್ಯಕ್ಷರಾದ ಡಾ ವಿರಾರ್ ಶಂಕರ್ ಶೆಟ್ಟಿ ನೆರವೇರಿಸಿದರು. ಮುಖ್ಯ ಅತಿಥಿಯಾಗಿ ಹಿತೇಂದ್ರ ಠಾಕೂರ್ ಆಗಮಿಸಿದರು. ಅತಿಥಿಗಳಾಗಿ ಬಲಿರಾಮ್ ಜಾಧವ್, ಉಮೇಶ್ ಜಿ ನಾಯಕ್, ಕೆಡಿ ಶೆಟ್ಟಿ, ಅಣ್ಣಿ ಶೆಟ್ಟಿ, ಶ್ಯಾಮ್ ಶೆಟ್ಟಿ, ಭಾಸ್ಕರ್ ಶೆಟ್ಟಿ ಕಾಶ್ಮೀರ, ಶಿವರಾಮ್ ಶೆಟ್ಟಿ, ಉರ್ಲಾಡಿ ರಘುವೀರ್ ಶೆಟ್ಟಿ, ಗಿರೀಶ್ ಶೆಟ್ಟಿ ತೆಳ್ಳಾರ್, ವಿಶ್ವನಾಥ್ ಶೆಟ್ಟಿ, ಮಮತಾ ಜಿಎಸ್ ಗುಜರನ್, ಲತಾ ಜಯರಾಮ್ ಶೆಟ್ಟಿ, ಲತಾ ವಿಶ್ವನಾಥ್ ಶೆಟ್ಟಿ ಕರ್ನಿರೆ, ಸಚಿನ್ ಪೊದ್ವಾಳ್ ಕುಂಬ್ಳೆ, ಡಾ ಶ್ರೀನಿಧಿ ಕುಮಾರ್ ಆಚಾರ್ಯ ಆಗಮಿಸಿದ್ದರು. ವೇದಿಕೆಯಲ್ಲಿ ಬ್ರಹ್ಮಕಲಶೋತ್ಸವ ಸಮಿತಿಯ ಪದಾಧಿಕಾರಿಗಳಾದ ಹರೀಶ್ ಶೆಟ್ಟಿ ಗುರ್ಮೆ, ಶಶಿಧರ್ ಕೆ ಶೆಟ್ಟಿ, ದಯಾನಂದ್ ಶೆಟ್ಟಿ, ಶ್ರೀಧರ್ ಪೂಜಾರಿ, ರಮೇಶ್ ಕೊಟ್ಟಾರಿ, ಪಾಂಡು ಎಲ್ ಶೆಟ್ಟಿ, ನಂದಕುಮಾರ್ ಕುಂಬ್ಳೆ, ವಸಂತ್ ವಿ ಶೆಟ್ಟಿ, ಸತೀಶ್ ಎ ಶೆಟ್ಟಿ, ಸುಧಾಕರ್ ಎ ಬೆಳ್ಚಡ, ಲಯನ್ ಕೃಷ್ಣಯ್ಯ ಎ ಹೆಗಡೆ, ವರದರಾಜ್ ಶೆಟ್ಟಿ, ಮಹಿಳಾ ವಿಭಾಗದ ಶಕುಂತಳಾ ಜಿ ಮೆಂಡನ್ ಹಾಗೂ ಶಕುಂತಳಾ ವಿ ಶೆಟ್ಟಿ ಉಪಸ್ಥಿತರಿದ್ದರು. ಅನ್ನ ಸಂತರ್ಪಣೆಯ ಎಲ್ಲಾ ಜವಾಬ್ದಾರಿಯನ್ನ ಗುರ್ಮೆ ಹರೀಶ್ ಶೆಟ್ಟಿ ಹಾಗೂ ಅವರ ತಂಡವು ಬಹಳ ಶ್ರದ್ಧೆ ಹಾಗೂ ಅಚ್ಚುಕಟ್ಟಾಗಿ ನೆರವೇರಿಸಿದರು.
ವರದ ವಿನಾಯಕ ಶುಭನಯನ ಕರುಣಾಮಯ ಗೌರೀಹರ ಶ್ರೀ ವರದ ವಿನಾಯಕ ಓಂಕಾರ ಗಣಪತಿ ಓಂಕಾರ ಗಣಪತಿ ಅಧಿಪತಿ ಸುಖಪತಿ ಛಂದಪತಿ ಗಂಧಪತಿ ಲೀನ ನಿರಂತರವೋ ಲೀನ ನಿರಂತರವೋ ಸೂರ ನಿರಾಗಸ ಸೂರ ನಿರಾಗಸ ಗಣಪತಿ ಸೂರ ನಿರಾಗಸ ಪ್ರಿಯ ಶ್ರವಣವೇ ಮೊದಲಾದ ನವವಿಧ ಭಕ್ತಿಯ ಕವಕದಿಂದಲಿ ಕೊಡು ಕವಿಗಳ ಪ್ರಿಯ ಪವಮಾನ 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 ಜಗದ ಪ್ರಾಣ ಶಂಕರುಷಣ ಭವ ಭಯರಣ್ಯ ದಹನ ಪವನ ಪವಮಾನ 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 ಜಗದ ಪ್ರಾಣ ಶಂಕರುಷಣ ಭವ ಭಯರಣ್ಯ ದಹನ ಪವನ विघ्न विनाशक बुद्धि प्रदायक विघ्न विनाशक बुद्धि प्रदायक शुद्धात्मक जय सिद्धि विनायक जय जय एकदंत विनायक जय जय एकदंत विनायक ಶಂಕರಶೆಟ್ಟರು ಹೊಸಯಿ ಅವರು ಇಲ್ಲಿ ನಿರ್ಮಾಣ ಮಾಡಿ ಧ್ವಜಸ್ತಂಭವನ್ನು ಇಡುವುದೆಂದರೆ ನಿಜವಾಗಿ ಈ ಕ್ಷೇತ್ರಕ್ಕೆ ಧ್ವಜಸ್ತಂಭ ಅವರೇ. ಅವರ ಧ್ವಜಸ್ತಂಭವಾಗಿ ಇದ್ದುಕೊಂಡು ಈ ಕ್ಷೇತ್ರವನ್ನು ನಾಲಸುಪರ ಅಂದರೆ ನಾನಾ ಥರದ ವಸ್ತು ಪ್ರತಿಯೊಂದು ಆಧಾರವಾದಂಥ ಮೂಲದಲ್ಲಿ ಅವರ ಧ್ವಜಸ್ತಂಭವಾಗಿದ್ದು, ಇಂದಿನ ದಿನದಲ್ಲಿ ಆ ಧ್ವಜಸ್ತಂಭವನ್ನು ಏರಿಕೊಂಡು ಬಂದಂಥ ಆ ನಾಗಬ್ರಹ್ಮರ ಮಹಿಮೆ ಇಂದಿಗೆ ಎಲ್ಲರಿಗೂ ತಿಳಿದು ಬಂತು. ಯಾಕೆಂದರೆ
ಧ್ವಜಸಂಬೆ ಹೇಳುವುದಂದರೆ ಅದು ಚಿಕ್ಕದಲ್ಲ, ವಿಶಾಲವಾದ ನಮ್ಮ ಆತ್ಮಕ್ಕೆ ಬೆಳಕಾಗಿ ಬಂದಂಥ ಧ್ವಜಸಂಬ. ಈ ಪವಿತ್ರವಾದ ಧ್ವಜಸಂಬವನ್ನು ಇರುವಂತಹ ಸಮಯಕ್ಕೆ ಗರುಡನು ದ್ವಾರವಾಗಿ ತಿರುಗಾಡಿಕೊಂಡು ನಮ್ಮ ಕ್ಷೇತ್ರಕ್ಕೆ ಬಲವಾದಂತಹ ಆ ಮಹಿಮೆಯನ್ನು ತೋರಿಸಿಕೊಂಡು ಬಂದಿದ್ದಾರೆ. ಶನಿದೇವರು ಚಿಕ್ಕದಲ್ಲ, ಬ್ರಹ್ಮಾಂಡದಲ್ಲಿ ಪ್ರತಿಯೊಂದು ಕಡೆಯಲ್ಲಿ ಶನಿ ಮಹಾತ್ಮೆ ಪೂಜೆಯನ್ನು ಮಾಡುತ್ತಾ ಆ ಮಹಾಗಣಪತಿಯನ್ನು ವಂದನೆ ಮಾಡಿಕೊಂಡು ಮಾಡಿದಂಥ ಈ ಕಾರ್ಯದಲ್ಲಿ ಶನಿದೇವರು ಪ್ರಥಮವಾಗಿತ್ತು. ಇಂದಿಗೆ ಕೆಸರೊಳಗೆ ಹುಟ್ಟಿದಂಥ ಕಮಲದು ಇವಾಗ ಅರಳಿ ಬಂತು. ಯಾಕಂದರೆ ಈ 3 ಜನ ಇದ್ದಾರೆ. ವಸ್ತುಪೂರ್ಣಂಡು ಶಂಕ ಕಡಲ್ದ ಪೊಯ್ಯ ಅಚ್ಚ ಸುಮಾರು ಒಂಜಿ ಅಷ್ಟದ್ರವಲು ಮಾತ ಪಾಡ್ದು ಅವೇನು 42 ದಿನ ಕಡೆದು ಅವೇನು ಗಟ್ಟಿ ಮಲ್ತದು ಐಟ್ ದೇವರನ್ನು ಅಷ್ಟಬಂಧ ಪನ್ಪಿನ ಕುಲ್ಲವನು ಅಟ್ ರಡ್ನಮನುಂಡು ಒಂಜಿ ಉಷ್ಣತೆ ಉಂಡು ಒಂಜಿ ತಂಪುಂದುಂಡು. ಆ ತಂಪುದೈನು ಒಂಜಿ ವೇಳೆ ಕುಲ್ಲಾಡ್ನಾಂಡ ಅವು ಸಾಧಾರಣ 42 ದಿನ ಅವೇನು ಅಭಿಷೇಕ ಮಲ್ಪರಿಜ್ಜವು ದಯಪನ್ನಾಗ ಅವು ಗಟ್ಟಿ ಅವಳು ಅಂಚೆ ನಮ್ಮ ಅವೇನು 16 ವರ್ಷ ಅನಾಗ ದಿನೋಲ ಅಭಿಷೇಕ ಮಲ್ತೊಂದಿಪ್ಪನದಾಗ ಇಟ್ಟು ಈ ಪರಿಸರದ ಮಾತ ಭಗವತ್ ಭಕ್ತರು ಸೇರಿದಂಚಿನ ಮಾತ ಭಕ್ತರಿಗೆ ಎನ್ನ ಉಡಲಿಂಜಿನ ಪ್ರೀತಿದ ಸೋಲ್ಮೇಲೆ ಸಂದವ್ಯಾನ ದೇವರನ್ನ ಬಾರಿ ಒಂಜಿ ಪೊರ್ಲುಡು ಬಯ್ಯದ ಈ ಗೋಧೋಳಿ ಲಗ್ನ ಬನ್ಪೇರಿ ಇಂಚಿನಂಜಿ ಶುಭ ಸಮಯಡು ಆ ದೀಪನು ಪೊತ್ತದ ನಮ್ಮ ಅಂಧಕಾರನು ದೂರ ಮಲ್ತದು ಪ್ರಜ್ವಲನ ಅಪಿನಂಚಿನಂಜ ದೀಪವನ್ನು ಕೊತ್ತದ ನಮ್ಮ ಚಾಲನೆ ಕೊರಿಯ ದೀಪದ ಅರ್ಥ ನಮ್ಮನ್ನಾಗ ಒಂಜಿ ದೀಪ ಅರ್ಲಾನಂದ ಪ್ರಪಂಚನೇ ಐಕು ಅಸ್ತು ಅಂತ ಬನ್ಪೇರಿಗೆ ಸೇವೆ ನಮ್ಮ ಶಕ್ತಿಯ ಅನುಸಾರವಾದ ದಾದಾಂಡಲ ಒಂಜಿ ಕೋರ್ದು ಅವೇನು ಪ್ರಗತಿ ಮಲ್ಪಡು ಅವೇನು ಬೆಳಕವಡು ದೇವಣ್ಣಗ ಆ ಬಗ್ಗೆ ನಿತ್ಯ ಪಂಡೆ ಭಕ್ತರೇ ನೆತ್ತ ಸಂಪತ್ತು ಭಕ್ತರು ಬತ್ತಿ ಜರ್ದಂಡ ದೇವಸ್ಥಾನ ನಡಪರ ಸಾಧ್ಯ ಈ ದೇವಸ್ಥಾನ ಮಲ್ತಂಡಯ್ಯ ಒಂದು ಅವೇನು ನಡಪ ಒಂದು ಬೋಪಿನ ಚಿತ್ತಿನ ಒಂಜಿ ಶಕ್ತಿ ಆ ದೇವ್ರ ಕೊರಡು ಮನುಷ್ಯಗ ಹೊರಂಡಲ ಶನಿ ದೇವರು ತಾಗುಡ್ಗೆ ಸಕ್ಕು ಬಿಕಾಸ್ ಅಲ್ಲೇನು ಶಾರ್ಟ್ ಪುತ್ತಾಡು ಶಕ್ಕುಲಪ್ಪ ಅಲ್ಲ ಶಕ್ಕುತ್ತಾಡ ಅದು ಪೋಡು ಅವು ಇನಿ ದೇವರನ್ನು ಅವಳು ಸ್ಥಾಪನೆ ಲೆಕ್ಕನೆ ಈ ವೇದಿಕೆಡು ಎಂಕ್ಲೆಗ್ ಸನ್ಮಾನ ಮಲ್ದಿನ ನಿಜವಾದ ಆ ದೇವರನ್ನ ಆ ಕೃಪೆ ಎಂಕಲೆಗ್ ತಿಕ್ಕಣಂದ ಯಾನು ಬಯಸಂದಿಲ್ಲ. ಐಕ್ ಪೆರಿಮುಲ್ಲಾದ ವಿರಾಟ್ ಶಂಕರ್ ಶೆಟ್ರು ಶಶಿಧರ್ ಶೆಟ್ರು ಐಕಲ್ ಹರೀಶ್ ಶೆಟ್ರು ಕರ್ನೀರ ವಿಶ್ವನಾಥ್ ಶೆಟ್ರು ಮಕ್ಕಳು ಮಾತ ಈ ಒಂದು ಇಡೀ ಮುಂದೇನು ಮಾತರೇನು ಒಗ್ಗಟ್ಟು ಮಲ್ತದ ಈತ ಮಲ್ಲೊಂಜಿ ಕ್ಷೇತ್ರನು ಮಲ್ಪನಲ್ಪ ಮಾತ ರೀತಿದ ಸಹಕಾರ ಮಲ್ದಿರು ಅಂಚನೆ ಈ ಕ್ಷೇತ್ರದ ಮಹಿಮೆ ಅಂಚನೆ ಕ್ಷೇತ್ರದ ಕಾರಣಿಕ ಮೂಡಾಯ್ಕೊಕ್ಕೆ ಸುಬ್ರಹ್ಮಣ್ಯ ದೇವರ ಮಿತ್ತ ತರಮೆತ್ತರದ ವಾ ಪ್ರಕಾರ ಮಾಣಿಕ್ಯ ಬೆಳಗುಣ ಅಂಚ ಬೆಳಗಡೆ ಪಣದ ಪನ್ನೊಂದಿನ ದೇವ ಮಂದಿರ ಪೂಜೆ ಪ್ರಸಾದ ಹೋಮ ಹವನಾದಿಗಳು ಮನುಷ್ಯನನ್ನ ವ್ಯಾವಹಾರಿಕ ಜಗತ್ತಿನ ಮೇಲಕ್ಕೆತ್ತಿ ಆತನನ್ನ ಅಲೌಕಿಕ ಬದುಕಿನತ್ತ ಮುಖ ಮಾಡಿ ನಿಲ್ಲಿಸ್ತವಂತೆ. ದೇವಸ್ಥಾನ ದೈವಸ್ಥಾನ ಮೂಲಸ್ಥಾನ ನಾಗಸ್ಥಾನಗಳು ನಮ್ಮ ಪೂರ್ವಜರು ನಮಗೆ ಬಿಟ್ಟು ಹೋದ ಅಪೂರ್ವ ಆಸ್ತಿ ಅಂತ ಭಾವಿಸ್ತೇನೆ. ಇಲ್ಲಿಯ ಕಲ್ಲುಗಳು ಕಂಬಗಳು ಕೂಡ ನಮ್ಮ ಆಸ್ತಿಕತೆ ಅಗಾಧತೆ ಸೊಲ್ಲನ್ನು ಪಲ್ಲವಿಸ್ತವಂತೆ. ಇವತ್ತು ಎಲ್ಲ ಭಕ್ತಗಣದ ಸೇರ್ಪಡೆಯಲ್ಲಿ ಆಗಿದೆ. ಪೂಜ್ಯ ಸ್ವಾಮೀಜಿಯವರ ಒಂದು ಆಶೀರ್ವಾದ ನಮಗೆ ಸಿಕ್ಕಿದೆ. ಎಡ್ಡ ಪವಿತ್ರ ಜನಕರು ಪಂಡ ಸಂತೋಷ ಆಪುಣು ದೇಪನ್ನಾಗ ಈ ಶನಿದೇವರು ಫೋಟೋ ಹಿಡಿತದು ಕೋಟಾ ಪಂಪಿನ ಊರುಡುತ್ತಿನ ಆ ಶನಿದೇವರು ಕೋಟೆ ಪಂಪಿನ ಆ ಊರುಡುತ್ತಿನ ಶನಿದೇವರು 75 ವರ್ಷಗಳು ಅವಳು ಎತ್ತದು ಇಡೇ ಬತ್ತದು ಈ ಊರುಡು ಸ್ಥಾಪನೆ ಇರುತ್ತನ್ನ ನಮಗ ನಿಗುರು ಧನ್ಯರು ದೇಪನ್ನಾಗ ನಿಗಲೇ ಮಾತ್ರ ಇಂಚಿತ್ರ ಒಂಜಿ ಆಗೋಡು ಒಟ್ಟಾಪಿನ ಚಿತ್ರ ಒಂಜಿ ಅವಕಾಶ ಶನೀಶ್ವರ ದೇವರು ಒದಗಾದು ಕುರಿಯರ್ ಪಂಡ ಸಂತೋಷ ಆಪುಣು ಇನಿ ಇಡೆ ಬತ್ತದ ತೂನಗ ಏರ ಪಂಡೇರು ನಮ್ಮ ಊರುಡು ಪೋದು ತೂಯಿನಂಚಾಂಡ ಅಂದು ಎಂಕಲ ಅವೇ ರೀತಿ ಆಂಡ್ ಮಿತ್ತು ಪೋದು ನಾಗದೇವರು ಶನಿದೇವರು ಇಂದೇನು ಮಾತ ತೂನಗ ಕೊಡಿಮರ
నేను ಮಾತ ತೂನಗ ಊರ್ದನೆ ಒಂಜಿ ಎನ್ವೈರ್ಮೆಂಟ್ ಎಂಕ್ ತೋಜಿಂಡು ಆ ಒಂಜಿ ಈತ್ ಮಲ್ಲ ದೇವಸ್ಥಾನ 75 ವರ್ಷೋಡು ಅಂಚ ಇತ್ತಿನೇನು ಈತ್ ಮಲ್ಲ ದೇವಸ್ಥಾನ ಮಲ್ಪೆರೆ ಐಕ್ ಬೇರಿ ಗಟ್ಟಿದ ಬ್ಯಾಕ್ ಬೋನ್ ಬೋರ್ಡು ಅಂಚ ಶಂಕರಣ್ಣೆ ಬೊಕ್ಕ ಹರೀಶಣ್ಣೆ ವಿಶ್ವನಾಥಣ್ಣೆ ಬೊಕ್ಕ ಮಾತ ಭಕ್ತರು ಮಾತೆರ್ಲ ಕೂಡ್ದು ಇಂದು ಮಲ್ದರ ನೀನು ನಿಜವಾದ ಅಂಡಲ ಇಂದು ಒಂದು ಇಡೀ ನಮ್ಮ ಮಹಾರಾಷ್ಟ್ರಗೂ ಬಾಂಬೆಡು ನಮ್ಮ ಸಮಾಜದ ಕಲಿಗೆ ಒಂಜಿ ರೋಲ್ ಮಾಡೆಲ್ ಅದೇ ನಿಕ್ಲೇನು ಎಕ್ಸಾಂಪಲ್ ದಿವಲಿ ಆ ದೇವಸ್ಥಾನ ಮೂಲ ಸೇರ್ದಿನ ಜನಕ್ಕಲು ಪೂರೆರ್ಲ ಸೇರ್ನಾಗ ಮೂಲ ನಮಕ್ ಬೊಂಬಾಯ್ದ ಊರುಡಿಚ್ಚ ನಮ್ಮ ಊರು ಬೊಂಬಾಯ್ದ ಊರುಡತ್ತ ನಮ್ಮ ಊರುಡುಲ್ಲ ಅಂದ ಆಪುಂಡು ಅಂಡ ನಮ್ಮ ಇನಿ ಈ ಶ್ರೇತಾಗ ಸೇರ್ದ ಅಂಚನೆ ಲತಕ್ಕ ಬಂಡಿಲೇಕ ನಮ್ಮ ಜೋಕ್ಲೆಲ್ಲ ಇಡೀ ಒಂಜಿ ಬರ್ಪಿಲೇಕ ಮನ್ಪೋಡು ನಮ್ಮ ಜೋಕ್ಲೆ ಇತ್ತೆ ಅಕ್ಲ ಸ್ಟಡೀಸ್ ರೀತ್ ಬ್ಯುಸಿ ಉಳ್ಳೇರು ನಮ್ಮನೆ ಪನ್ಪ ನಮ್ಮ ಜೋಕ್ಲೆ ಟೈಮ್ ಇಜ್ಜಿ ಆಂಡ ಇತ್ತ ಈ ಏರಿಯಾಡ್ ಒಂಜಿ ನಮ್ಮ ಊರ್ದ ದೇವಸ್ಥಾನ ಎತ್ತಿನೇಟ ಹತ್ರ ನಮ್ಮ ಜೋಕ್ಲೆ ಅಟ್ಲೀಸ್ಟ್ ಒಂಜಿ ವಾರ ಗೊರ ಒಂಜಿ ಬತ್ತದ ದೇವಸ್ಥಾನ ದೇವರೇ ಕೈ ಮುಗಿದು ಪೋಪಿಲೇಕ ನಮ್ಮ ಅಪ್ಪೆಲ್ಲೊಂದೇ ನಮ್ಮ ಜೋಕ್ಲೆಗೆ ನಮ್ಮ ಮನ್ಪಿಲೇಕ ಮನ್ಪೋಡು ಮೊದಲ ಜೋರಾಯನ ದಾಟಿ ಯಾಕಂದ್ರೆ ಪಂಡಗ ನಮ್ಮ ಬೋಯಿಸರದ ಸರೋವರ್ ಹೋಟೆಲ್ದ ಮಾಲೀಕರ ನೆಂಚಿನ ರಘುನಾಥ್ ರೈ ನಕ್ಲಿಗೆ ಮೇರೆಗೆ ಸನ್ಮಾನ ಮಲ್ತಂದುಲ್ಲ ಗೌರವ ಮಲ್ತಂದುಲ್ಲ ಇಂದ್ರಜಿತ್ ಚಂದು ಮೇರ್ಲ ಈ ಕ್ಷೇತ್ರಗೂ ಮಸ್ತ್ ಸಹಾಯ ಮಲ್ದಿನಾರೆ ಜೋರಿನ ಚಪ್ರದೊಟ್ಟಿಗೂ ಸ್ವಾಗತ ಮಲ್ಪಡು ಅಂಚನೆ ನಮ್ಮೊಟ್ಟಿಗೂ ಶ್ರೀನಿಧಿ ಆಚಾರ್ಯ ಅರೆಲ್ಲ ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾದ ಗೌರವ ಮಲ್ಪಡು ಶ್ರೀನಿಧಿ ಕುಮಾರ್ ಆಚಾರ್ಯ ಡಾಕ್ಟರ್ ಶ್ರೀನಿಧಿ ಕುಮಾರ್ ಆಚಾರ್ಯ ರಾಷ್ಟ್ರೀಯ ಆಯುರ್ವೇದಿಕ್ ಸಂಸ್ಥಾನ ಜೈಪುರದ ಶ್ರೀನಿಧಿ ಕುಮಾರ್ ಆಚಾರ್ಯ ಅವರಿಗೆ ಜೋರಾಯನ ತಪ್ಪಾಳದೊಟ್ಟಿಗೆ ಬಾರಿ ನೀವು ದೂರೋಡ್ ಬೈದ ನೆಂಚಿನ ಬಿನ್ನಿರೆ ಬ್ರಹ್ಮಕಲಶೋತ್ಸವ ಈ ಒಂದು ಧಾರ್ಮಿಕ ಸಭೆಗೆ ನಮ್ಮೊಟ್ಟಿಗೆ ಜೊತೆಗೂಡುತ್ತಲಿರ ಅವರಿಗೆ ಬ್ರಹ್ಮಕಲ ಸಮಿತಿ ಪರವಾದ ಇನಿ ತ ದಿನೋಟೆ ಆ ಗರ್ಭಗುಡಿ ಆ ಗುಂಡದೊಲೈ ಪ್ರತಿಷ್ಠೆ ಆಯ್ನಂಚಿನ ಗುಂಡೊಡಬೋದು ಕುಲ್ಲು ನಂಗೆ ನನ್ನ ಆಶೀರ್ವಾದ ಮಲ್ಪೆರ ಇತ್ತಿನಂಚಿನ ಆ ಶನಿದೇವರನ ಪಾದ ಬತ್ತೊಂದು ಅಂಚನೆ ಮಾತ ಪರಿವಾರ ದೇವರನ ಪಾದ ಬತ್ತೊಂದು ಇನ್ನಿತ ಈ ಧಾರ್ಮಿಕ ಕಾರ್ಯಕ್ರಮಡು ಶ್ರೀ ಸುವರ್ಣ ಬಾಬೇರುಳ್ಳೇರು ಆರ್ನಲ ಪಾದ ಬತ್ತೊಂದು ಈ ಪುಣ್ಯ ಕಾರ್ಯದ ಮಾಮಲ್ಲ ಜವಾಬ್ದಾರಿನಿಗೆ ತಂದು अगर कोई एक डॉक्टर कोई ऑपरेशन कर रहा है तो वो ऑपरेशन जो कर रहा है कोई इंस्ट्रूमेंट को यूज करके कर रहा है। अगर अगले दिन इंस्ट्रूमेंट बोलना शुरू कर दिया कि ये जो ऑपरेशन जो है मैंने किया तो कैसा लगेगा? ऑपरेशन जो किया है वो डॉक्टर साहब ने किया है और इंस्ट्रूमेंट एक माध्यम था। इसके बदले में अगर इंस्ट्रूमेंट ये बोलता है कि ऑपरेशन मैंने ही किया तो ये गलत होगा। इसी तरीके से अगर हम कुछ काम करते हैं, अगर मैं बोलता हूं कि ये मेरे वजह से हुआ तो ये हमारा जो धारणा है ये गलत है। हमारा ऊपर एक शक्ति है वो हमसे 4-5 साल से मैं आ रहा हूँ। यहाँ लोगों का उत्साह देख के बहुत ही अच्छा लगता है मुझे और लोग बढ़ चढ़ के इसमें हिस्सा लेते हैं। और यहाँ जो मंदिर बन रहा है ये मंदिर जो है शनि देवता का मंदिर है और यहाँ हर एक जाति के लोग आ सकते हैं और आते हैं और यहाँ उनका आशीर्वाद पाते हैं। तो ये जो काम यहाँ पे हो रहा है नाड़ा सुपारा के लिए ये बहुत अच्छा काम हो रहा है। और जो काम हो रहा है जो भंडारा जो लगता है भंडारा का तो कुछ जवाब ही नहीं है। मैं कहता हूँ जो लंगर हमारे गुरुद्वारे में लगता है वो भी इसके सामने कम है। तो कोई चीज़ कम ज़्यादा की बात नहीं है, बात यह है कि कितना प्यार से और कितना उत्साह से ये मनाते हैं। एक एक आदमी को इज्जत से बुलाते हैं, सबको बुला के इधर इज्जत देते हैं और लोग इधर आके सिर्फ एक ही इच्छा लेते हैं कि शनि देवता का आशीर्वाद पा सके। तो
ये जो समागम मैं चाहता हूँ कि हर साल जैसे है ऐसे ही और उत्साह से मनाते रहे। सारे अतिथि लोग को भी मैं प्रणाम करता हूँ, जो भी यहाँ पे आए हैं। ऑर्गेनाइजर लोग बहुत अच्छा काम कर रहे हैं। ತುಳುನಾಡು ಬೆಟ್ಟದ ಬೀಡು ಆಕಾಯನ ಧರ್ಮ ನಿರ್ಮಲ ಆಟ ಕೂಟಲ ಜಾತ್ರೆ ಕಂಬುಲ ಕೋಲರ ತುಳುನಾಡು ದೇವರೇನೆಂದು ಕೇಂಡ ಅವು ಅಪ್ಪೆ ಭಗವತಿಗೆ ಬಂದುಳೆ ನಂಗೆ ಗೊತ್ತಪ್ಪು ನಮ್ಮ ಬೊಂಬ ಹಿಡಿದ ನಮ್ಮ ಮಹಾರಾಷ್ಟ್ರದ್ದು ನಮ್ಮ ಅಪ್ಪೆ ಇಲ್ಲಡೆ ಊರಿಗೂ ಬಿದ್ದಂಡಾಗ ಒಂಜಾತ್ ಮೈ ಮನಸ್ಸು ಸಂಪಾಯರೆ ಅತನ ಉಡಲ್ದ ಬೇಜಾರುಗಳೇ ನಮ್ಮ ಕಡಲ ಬರಿಕೆ ಪೋಡು ಬಂದುಳೆ ಕಡಲ ಬರಿಕೆ ಪೋನಾಗ ಒಂಜಾತ್ ಮೈ ನಿರ್ಮಾಣ ಆಪುಣಂಚಿದ್ರ ಅತನ ಮೈ ಮನಸ್ಸಿಗೂ ಉನ್ಮಾದ ಕೊರಪುಣ ಹಂಚಿದ್ರ ಪೊರ್ಲ ಕಂಠದ ರಮಣೀಯ ದೃಶ್ಯ ನಂಗೆ ತುಯ್ಯರದು ಕೊಡು ಐಟ್ಲ ಮಂಗಲ್ಯೆ ಶಿವೆ ಸರ್ವಾರ್ಥ ಸಾರಿಕೆ ಶರಣ್ಯೆ ತ್ರಂಬಕೆ ದೇವಿ ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.